ಸಮಿತಿಯವರೆಲ್ಲ ಒಂದು ಅಭಿನಂದನೆ ವ್ಯವಸ್ಥಾಪಕ ಒಳ್ಳೆ ಸಮಿತಿ. ವ್ಯವಸ್ಥಾಪನ ಸಮಿತಿಯವರು ಒಂದು ಅಭಿನಂದನೆ ಹಾಕುವುದು ಒಳ್ಳೆಯದಂತೇಳಿ ನನ್ನ ಅಭಿಪ್ರಾಯ. ಶಾಸಕರಿಗೆ ಪೇಪರ್ ಆಯ್ತು, ಕೊಡಿ, ಯಾಕಂದ್ರೆ ನಮ್ಮ- ಕೋಟಿ ಅನುದಾನ ತಂದಿದ್ದಾರೆ. ಮಾಡಿ ಅಲ್ಲ ಖಂಡಿತ ಅಭಿನಂದನೆಗಳು ಈಗಲೂ ಹೇಳ್ತಾ ಇದ್ದೇವೆ. ಮತ್ತು ನಾಡಿದ್ದು ಅದೇ ಒಂದು ಪೇಪರಲ್ಲಿ ಬರಲಿ ನಿಮ್ಮ ಇದರಿಂದ. ಎಲ್ಲದನ್ನು ಬಿಟ್ಟು 22ಕ್ಕೆ ನೋಡಪ್ಪ ಶಾಲಾನೆ ಇಲ್ಲಿಗೆ ಬರುವುದಲ್ಲ ಇದು ಟೆಂಡರ್ ಬಂದ ಆಯ್ತಲ್ಲ ಅದು ಯಾವ್ದು ಕಾಮಗಾರಿ ಕಾಮಗಾರಿಗೆ ಟೆಂಡರ್ ಆಯಿತು. ಅದರಲ್ಲಿ ನಮಗೆ ಟೆಂಡರ್ ಅಂದರೆ ನಮಗೆ ಅಮೌಂಟ್ ಇರೋದು 31 ಲಕ್ಷ. ಕಾಮಗಾರಿ ಹೇಳ್ತೇನೆ ಯಾವುದು ಈಗ ದಾಸರ ಕಾಮಗಾರಿ ದಾಸೋಹದಲ್ಲಿ ಇದು 2 ಸ್ಲ್ಯಾಬ್ ಹಾಕ್ಲಿಕ್ಕೆ ಉಂಟು. ಮತ್ತು ಅನ್ನದಾಸೋಹದ ಕಿಚನಿಗೆ ಗ್ರಾನೈಟ್ಗಳು ಹಾಕ್ಲಿಕ್ಕೆ ಉಂಟು. ಅದೊಂದು 10 ಲಕ್ಷ, ಒಂದು 18 ಲಕ್ಷ ರೂಪಾಯಿ ಕಾಮಗಾರಿ ಅಲ್ಲಿ. ಮತ್ತು ಈ ಗೋಡೆಯನ್ನು ತಿದ್ದು ಇಲ್ಲಿಗೆ ತಂದು ಇದು ಉತ್ತರ ಭಾಗದ ಜಗಲಿ ಕಟ್ ಮಾಡೋದು. ಇದನ್ನು ಸಣ್ಣ ಮಾಡೋದು. ಆದರೆ ಇದು ಸಣ್ಣ ಮಾಡುವಾಗ ನಾವು ಬನ್ನಿ. ಬ್ರಹ್ಮಕಲಶ ಅಂದರೆ ಅದು ಉತ್ಸವ ಒಂದು ಬೇರೆ, ಬ್ರಹ್ಮಕಲಶ ಒಂದು ಬೇರೆ ಅಂತ ಅಲ್ಲಲ್ಲ, ಬ್ರಹ್ಮಕಲಶೋತ್ಸವ ಪುನಃ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು, ಅಭಿವೃದ್ಧಿಗಳನ್ನು ಮಾಡಿ ಬ್ರಹ್ಮಕಲಶ ಮಾಡ್ಬೋದಾ, ನಮ್ಮ ಕಲ್ಪನೆಗಳೇನಾದರೂ ಜೊತೆಯಲ್ಲಿ ಬ್ರಹ್ಮಕಲಶ ಮಾಡಬೇಕಾ, ಅಲ್ಲ ಇವಾಗಲೇ ಬ್ರಹ್ಮಕಲಶ ಆಗಿದೆ, ಇವನಿಗೂ ಫೆಬ್ರವರಿ ಒಳಗಡೆ ಬ್ರಹ್ಮಕಲಶ ಮಾಡಲಿಕ್ಕೆ ಆಗಿದೆ. ಏನಿದ್ರು ಹೊಸ ಕಮಿಟಿ ಬಂದೇ ಬ್ರಹ್ಮಕಲಶ ಮಾಡಬೇಕು. ಅಲ್ಲ, ಅದನ್ನು ಬೇಗ ಡೇಟ್ ಫಿಕ್ಸ್ ಮಾಡಬೇಕು ನಾನು. ಮತ್ತು ಅಲ್ಲ, ಈಗ ಒಂದು ಒಳಗಿದ್ದು ಅಂತ ಹೇಳಿದರೆ ನಾವು 24ಕ್ಕೆ ಡೇಟ್ ನೋಡಿದ್ದು. ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. 24 ಜನರಿಗೆ ತಪ್ಪು ಕಲ್ಪನೆ ಬರ್ತದೆ. ನಾವು ಈಗ ಕರೆಕ್ಟ್ ನಾನು ಹೇಳ್ತೇನೆ, ನೀವು ಹೇಳಿದ್ದು ಸರಿ ಇದೆ. ನಾವು ಹೇಳಿದ್ದಿಷ್ಟೇ, ಮೊದಲಿನ ಅಷ್ಟಮಂಗಲ ನಾವು ಇಟ್ಟದ್ದು ಕೂಡ ಹಿಂದಿನ ಕಮಿಟಿಯವರು ಸುಧಾಕರ್ ಶೆಟ್ಟರು ಅಷ್ಟಮಂಗಲ ಇಡಬೇಕು ಅಂತೇಳಿ ಆದದ್ದನ್ನು ವಹಿಸಿಕೊಂಡು ನಾವು ಅಷ್ಟಮಂಗಲ ಇಟ್ಟದ್ದು. ಹಾಗಾಗಿ ನಾವು ಅಷ್ಟಮಂಗಲ ಮಾಡಿದ್ದೇವೆ. ಮುಂದಿನ ಸಮಿತಿ ಅದನ್ನು ವಹಿಸಿಕೊಳ್ತದೆ ಅಂತ ಹೇಳುವುದು ನಮಗೆ ಸಂತೋಷವೇ, ಇದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಪಬ್ಲಿಕ್ ನಾಳೆ ಅಷ್ಟಮಂಗಲ ಇಟ್ಟರು ಬ್ರಹ್ಮಕಲಶ ಮಾಡದೆ ಹೋದರು ಅಂತ ಹೇಳುವ ವಿಷಯ ಬರಬಾರ್ದು ಅಂತ ಹೇಳೋದಕ್ಕೆ ನಾವು ಅದನ್ನು ಕ್ಲಿಯರ್ ಆಗಿ ನಾವು ಅಂತ ಹೇಳಿಕೊಡ್ತಾ ಇರೋದು. ಹಾಗಾಗಿ ಒಂದಾದು ಇನ್ನೊಂದಲ್ಲಿ ಪೂರ್ತಿ ವೀಕ್ ಆಗಿ ಒಳಗೆ ಕೊಳಕು ತುಂಬಿ ಎರಡು ಕೋಟಿ ಸರ್ಕಾರ ಟೆಂಡರ್ ಕೆಲಸ ಮಾತ್ರ ಬಾಕಿ. ನಾವು ಇನ್ನೊಂದು ಸ್ವಲ್ಪ ಟ್ರೈನ್ ಮಾಡಬೇಕು ಅಂತ ನಮ್ಮ ಆಲೋಚನೆ ಬೇಕು. ಆ ಕಡೆ ಮಾಡಬೇಕು, ಈ ಕಡೆ ಮಾಡಬೇಕು. ಅದಕ್ಕೆ ಅವಕಾಶಗಳು ನಮ್ಮ ಇಲಾಖೆಯಲ್ಲಿ ಇಲ್ಲದಿಲ್ಲ. ಒಂದು ಕಡೆಗೆ ಕೆಳಗಿನಿಂದ ರಿಟೈನಿಂಗ್ ವಾಲ್, ಅದರ ಮೇಲೆ 6 ಫೀಟಿನಷ್ಟು ಗೋಡೆ, ಒಟ್ಟು ಇಲ್ಲಿಂದ ಅಲ್ಲಿವರೆಗೆ 2 ಕೋಟಿಯಷ್ಟು ಈಗ ನನ್ನೊಂದು ಹೇಳಿಕೆ ಏನಿದೆ, ಈಗ ಈ ಕಮಿಟಿ ಹೊಸ ಕಮಿಟಿ ಅಪ್ರೂವಲ್ ಆಗಿ ಬರೋದು, ಅದರದ್ದು ಅಕೌಂಟ್ ಅದನ್ನು ಮಾಡುವ ಸಂದರ್ಭ ತನಕ ಇದಕ್ಕೆ ಜನರನ್ನು ಸೇರಿಸಿಕೊಂಡು ಮಾಡಿ. ಅಂದರೆ ಒಂದು ಕರೆಕ್ಷನ್ಗೆ ಇದು ಈ ಅಭಿವೃದ್ಧಿ ಸಮಿತಿಯ ಮೂಲಕ ಕಾಮಗಾರಿಗಾಗಿ ಕೆಳಕಂಡ ಅಂದಾಜು ಪಟ್ಟಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಆಡಳಿತಾತ್ಮಕ ಸಲ್ಲಿಸಿದ್ದಾರೆ. ದೇವಳದ ಅನ್ನದಾಸೋಹ ಕಟ್ಟಡದ ಮೇಲಂತಸ್ತಿನ ಕಾಮಗಾರಿ 99 ಲಕ್ಷ, ದೇವಳದ ಅನ್ನದಾಸೋಹ ಕಟ್ಟಡದ ನೆಲಾಂತಸ್ತಿನ ಕಾಮಗಾರಿ 92,24,500, ದೇವಳದ ಕೆರೆಯ ಅಭಿವೃದ್ಧಿ ಕಾಮಗಾರಿ 54,23,000, ದೇವಳದ ಅನ್ನದಾಸೋಹ ಕಟ್ಟಡದ ಮೇಲಂತಸ್ತಿನ ಮೇಲ್ಛಾವಣಿ ಕಾಮಗಾರಿ 42,55,000, ದೇವಳದ ಸಭಾಭವನದ ಕಟ್ಟಡದ ಕೆಳಭಾಗಗಳನ್ನು ಕೆಳಗೆ ತೆರವುಗೊಳಿಸಿ 17,67,000. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ